ನಿಮ್ಮ ಪ್ರಾರ್ಥನೆಗಳು ನನಗೆ ಸ್ವೀಕಾರ, ನನಗೆ ಸ್ವೀಕಾರ ಅಂತ ಆ ರೀತಿಯಲ್ಲಿ ಭಗವಂತನು ದೊಡ್ಡದಾಗಿ ಗರ್ಜನೆ ಮಾಡಿ, ಮತ್ತೆ ಈಗ ಆ ಎಷ್ಟು ಬೃಹದಾಕಾರದ ರೂಪ ಹೇಳ್ತಾ ಇದ್ದಾರೆ, ಅಷ್ಟು ಭಯಾನಕವಾಗಿದೆ. ಭಯಾನಕವಾಗಿದೆ ಅಸುರರಿಗೆ, ಆದರೆ ಭಕ್ತರಿಗೆ ಭಯಾನಕವಿಲ್ಲ. ಭಗವಂತನ ಈ ರೂಪ ಅವರ ದೃಷ್ಟಿ ಹೇಳ್ತಾ ಇದ್ದಾರೆ ಆ ಎಷ್ಟು ಪ್ರಜ್ವಲಿಸುತ್ತಿದೆ ಅಂದ್ರೆ ಎಲ್ಲ ಬೆಳಕನ್ನು ಕೊಡ್ತಾ ಇದೆ. ಸೂರ್ಯ ಚಂದ್ರ ಭಗವಂತನ ಕಣ್ಣುಗಳೇ ಅಂತ ಹೇಳಿರೋದು, ವಿಶ್ವರೂಪದ ಕಣ್ಣುಗಳು ಅಂತ ಹೇಳೋದು. ಆ ಈ ಸೂರ್ಯ ಕೂಡ ಭಗವಂತನ ಕಣ್ಣು ಅಂತ ನಾವು ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಕೇಳೋದು. ಇಲ್ಲಿ ಹೇಳ್ತಾ ಇರೋದು ಹಾಗೆ ಇರುವಾಗ ಭಗವಂತನ ದೇಹ, ಅವನ ನೋಟದಿಂದ ಎಲ್ಲವೂ ಕೂಡ ಆ ಕತ್ತಲೆ ಇರೋದೆಲ್ಲ ಎಲ್ಲವೂ ಕೂಡ ಅಷ್ಟು ಬೆಳಕಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಸೊ ಒಂದು ರೀತಿಯಲ್ಲಿ ಇದು ಭೀಕರವಾದ ರೂಪ, ಒಂದು ಬೃಹದಾಕಾರದ ರೂಪ. ಆದ್ರೆ ಭಕ್ತರಿಗೆ ಇದರಿಂದ ಭಯ ಇಲ್ಲ. ಏನ್ ಭಯ ಇದ್ರು ಕೂಡ ಆ ಭಕ್ತರು ಅಸುರರಿಗೆ ಈ ರೂಪದಿಂದ ಭಯ ಇರುತ್ತೆ. ನಿನ್ನೆ ಕೂಡ ನಾವು ಕೇಳಿದಾಗೆ ಮಾಯ ಭಗವಂತನದು ಆ ದಿವ್ಯ ದೇಹ ತುಂಬಾ ಒಂದು ಅಸ್ತಿತ್ವವೇ ತುಂಬಾ ಕರುಣಾಮಯ ಅಸ್ತಿ ರೂಪ ಭಗವಂತನದು. ಕರುಣಾಮಯ, ಕರುಣೆ ಉಳ್ಳ ಗುಣಗಳು ತುಂಬಿದ ಭಗವಂತನ ಇದು ವ್ಯಕ್ತಿತ್ವ. ಸೊ ಇಲ್ಲಿ ಇವತ್ತು ಇನ್ನ ಹೇಳ್ತಾ ಇರೋದು ಹಾಗೆ ಭಗವಂತನು ಅವನ ಭಕ್ತರತ್ತ ನೋಡಿದ್ದು ಆ ಬ್ರಾಹ್ಮಣರು, ಆ ಭಕ್ತರು, ಆ ಋಷಿಮುನಿಗಳು. ಸೊ ಅವರಿಗೆ ಸಂತೋಷ ಆಯ್ತು, ಅವ್ರಿಗೆ ತುಂಬಾ ಆನಂದ ಆಯ್ತು ಅವ್ರಿಗೆ. ಆ ಮತ್ತೆ ಇಲ್ಲಿ ಹೋಲಿಕೆ ಮಾಡ್ತಾ ಇರೋದಿಲ್ಲಿ ತುಂಬಾ ದೊಡ್ಡದು. ನಮಗೆ ಗೊತ್ತಾಗುವಷ್ಟು ರೀತಿಯಲ್ಲಿ ಹಿಮಾಲಯ ಪರ್ವತ ತುಂಬಾ ದೊಡ್ಡದು ಅನ್ಸುತ್ತೆ ನಮ್ಗೆ. ಅಲ್ಲಿ ಅದನ್ನು ನಾನು ಹೋಗಿಲ್ಲ ಇವತ್ತು, ಆದ್ರೂ ಕೂಡ ಚಿತ್ರಗಳಲ್ಲಿ ನೋಡೋದು, ಇಲ್ಲಾಂದ್ರೆ ಅದರ ಒಂದು ಎಷ್ಟು ಹೈಟ್ ಮೌಂಟ್ ಎವರೆಸ್ಟ್ ಇದು ಅದು ಎಷ್ಟೆಷ್ಟು ಅಲ್ಲಿ ದೊಡ್ಡ ದೊಡ್ಡ ಶಿಖರಗಳಿವೆ, ಎಲ್ಲ 8,000 9,000 ಮೀಟರ್. ಸೊ ನಮಗೆ ಇಲ್ಲಿ ನೋಡುವ ಅನುಭವ ಭೌತಿಕ ಭೂಲೋಕದಲ್ಲಿ ಸೊ ಈ ರೀತಿ ಹೇಳ್ತಾರೆ ಹಾಗೆ ಒಂದು ಹೋಲಿಕೆ ನಮಗೆ ಅಷ್ಟು ದೊಡ್ಡ ರೂಪ, ಇನ್ನ ದೊಡ್ಡದು. ಯಾಕಂದ್ರೆ ಭೂಮಿಯನ್ನೇ ಭಗವಂತನು ತನ್ನ ಗೋರೆ ಇದರಲ್ಲಿ ಇಟ್ಕೊಳ್ತಾ ಇದ್ದಾನೆ. ಇನ್ನೆಷ್ಟು ದೊಡ್ಡದಿರ್ಬೋದು ಇದು. ಭೂಮಿನೇ ಏನು ತುಂಬಾ ಚಿಕ್ಕದಾಗಿ ಕಾಣ್ತಾ ಇದೆ. ಒಂದು ಇಲ್ಲಿ ಶಶಿ ಅವರು ಜಯದೇವ್ ಗೋಸ್ವಾಮಿ ಅವರು ಹೇಳೋದು, ಭಗವಂತನ ಅವನ ಕೋರೆಗಳಲ್ಲಿ ಒಂದು ಚಂದ್ರನನ್ನು ಶಿವನು ಇರೋ ರೀತಿಯಲ್ಲಿ ಅವರ ಇದರಲ್ಲಿ ಹಾಗೆ ಕಾಣುತ್ತೆ ಅಂತಾನು ಏನು ಹೇಳ್ತಾ ಇದ್ದಾರೆ ಹೋಲಿಕೆ. ಸೊ ಎಷ್ಟು ದೊಡ್ಡ ರೂಪ ಇದೆ. ಆಮೇಲೆ ಭಗವಂತನ ಚಟುವಟಿಕೆಗಳು ನಡೆಯುವಂಥದ್ದು. ಹಾಗಾಗಿ ನಾವು ಭಗವಂತನ ಚಟುವಟಿಕೆಗಳು ಅಸಾಧಾರಣ ಚಟುವಟಿಕೆಗಳಿಂದ ಭಗವಂತನನ್ನು ನಾವು ಭಗವಂತನ ಅವತಾರ ಅಂತ ನಾವು ಒಪ್ಕೋತಾರೆ. ಉರುಕ್ರಮ ಅಂತ ಹೇಳ್ತಾರೆ ಭಗವಂತನ ಚಟುವಟಿಕೆಗಳು. ಅದು ಯಾರು ಕೂಡ ಅದನ್ನು ಮೀರಿಸ್ಲಿಕ್ಕಾಗಲ್ಲ, ಅದ್ರ ಸರಿಸಮಾನವಾಗಿ ಮಾಡ್ಲಿಕ್ಕಾಗಲ್ಲ. ನ ತತ್ ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ. ಸಮ ಇಲ್ಲ ಯಾರ ಚಟುವಟಿಕೆಗಳು ಅದೇ ರೀತಿಯಲ್ಲಿ ಯಾರು ಕೂಡ ಮೀರಿಸ್ಲಿಕ್ಕೂ ಆಗಲ್ಲ ಭಗವಂತನ ಚಟುವಟಿಕೆ. ಭಗವಂತನ ಯಾವ ಅವತಾರ ಬಂದರೂ ಕೂಡ ಈ ರೀತಿಯಾಗಿ ಭಗವಂತನ ಚಟುವಟಿಕೆ ಇರುತ್ತೆ. ಈಗ ಶ್ರೀರಾಮಚಂದ್ರನಾಗಿ ಬಂದಾಗ ಭಗವಂತನು ಆ ಸಮುದ್ರದ ಮೇಲೆ ಅವನು ಆಗ್ಲೂ ಕೂಡ ಭಗವಂತನು ಒಂದು ತನ್ನ ನೋಟವನ್ನು ಬೀರಿ ಹೇಳ್ತಾರೆ, ಎಲ್ಲ ಸಮುದ್ರದ ಜಲಚರಗಳು ಅಲ್ಲಿ ಒಳಗೆ ಇದಾಯ್ತು ಅವ್ರಿಗೆ ಎಜಿಟೇಟ್ ಅಲ್ಲಿ. ಯಾಕಂದ್ರೆ 3 ದಿವಸ ಭಗವಂತನು ಕಾದಿದ್ದು ಶ್ರೀರಾಮಚಂದ್ರನಾಗಿ ಬರ್ಲಿಲ್ಲ ಸಮುದ್ರ ಪುರುಷ ಇವರು ಪ್ರಾರ್ಥನೆ ಮಾಡಿದ್ದು ಏನೋ ಸಾಧಾರಣ ಜೀವಿ ಅನ್ಕೊಂಡು ಅನ್ನೋ ರೀತಿಯಲ್ಲಿ ಆ ಸಮುದ್ರ ದೇವತೆ ಅವರು ಇವ್ರನ್ನ ನಿರಾಕರಿಸಿದ್ರು ಮೊದಲಿಗೆ. ಆಗ ಭಗವಂತನು ತನ್ನ ಕಣ್ಣುಗಳಿಂದ ಆ ನೋಟ, ಆ ಕಣ್ಣುಗಳ ಒಂದು ಕೋಪದಿಂದ ನೋಟ ಭಗವಂತನದು ಶ್ರೀರಾಮಚಂದ್ರನದು ಹೇಳ್ತಾರೆ, ಎಲ್ಲ ಸಮುದ್ರದ ಜಲಚರಗಳು ಅಲ್ಲೋಲ ಕಲ್ಲೋಲ ಕೊಂಡವು. ಸೊ ನಂತರ ತಕ್ಷಣ ಇವ್ರು ಸಮುದ್ರ ಪುರುಷ ಬಂದು, ನನ್ನನ್ನು ಕ್ಷಮಿಸಿ, ನೀವು ಪರಮ ಪುರುಷ ಅಂತ ನಾನು ಗುರುತಿಸ್ಲಿಲ್ಲ ನಾನು. ಹೀಗೆ ಭಗವಂತನು ಒಂದು ಸೇತುವೆ, ಒಂದು ರಾಮ ಸೇತುವೆ ರಾಮೇಶ್ವರಂ ಅಲ್ಲಿ ಮಾಡಿದ್ದು. ಭಗವಂತನ ಈ ತರ ಚಟುವಟಿಕೆಗಳು, ಭಗವಂತನ ಹೆಸರು ಹೇಳ್ತಾ ರಾಮ ರಾಮ ಅಂತ ಹೇಳ್ತಾ ಎಲ್ಲ ಕಲ್ಲುಗಳೆಲ್ಲ ತೇಲಿದೆ. ಭಗವಂತನ ಈ ತರ ಅಸಾಧಾರಣ ಚಟುವಟಿಕೆ ಭಗವಂತನ ಮಾಡ್ತಾರೆ. ಸೊ ಶ್ರೀಲ ಪ್ರಭುಪಾದರ ಬಾಯಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಇದು ಲಾ ಆಫ್ ಗ್ರಾವಿಟೇಷನ್ ಎಲ್ಲಿ ಹೋಯ್ತು? ನಾವ್ ಹೇಳ್ತೇವೆ ಕಲ್ಲು ನೀರಿನಲ್ಲಿ ಮುಳುಗ್ಬೇಕು ಅಂತ. ಈಗ ಭಗವಂತನ ಇಚ್ಛೆ ಕಲ್ಲು ತೇಲ್ಬೇಕು ಅಂತ. ಸೊ ಎಲ್ಲಿ ಹೋಯ್ತು ನಿಮ್ಮ ವಿಜ್ಞಾನಿಗಳು? ನೀವ್ ಹೇಳ್ತೀರಾ ಏನೇನೋ ಕಾನೂನುಗಳು, ಏನೇನೋ ಇದು ಫಿಸಿಕ್ಸ್ ಲಾಸ್, ಕೆಮಿಸ್ಟ್ರಿ ಲಾಸ್ ಏನೋ ನಾವೆಲ್ಲ ಸೃಷ್ಟಿ ಮಾಡ್ತೀವಿ. ಆದ್ರೆ ಇದು ಎಲ್ಲಿ ಹೋಯ್ತಿತ್ತು ಈಗಿಲ್ಲ. ಗ್ರಾವಿಟೇಷನ್ ಲಾ ಅನ್ನೋದು ನೀರಿನಲ್ಲಿ
ಕಲ್ಲು ತೇಲ್ತಾ ಇದೆ, ಇದು ಯಾವುದು, ಇದು ಹೇಗೆ ಇದು ಸಾಧ್ಯ ಆಗುತ್ತೆ? ಸೊ ಹೇಳ್ತಾರೆ, ಭಗವಂತನು ಉರುಕ್ರಮನು ಅವನು ಇಚ್ಛೆ ಪಟ್ರೆ ಇದು ಯಾವ ಕಾನೂನುಗಳು ಅದು ಕೆಲಸ ಮಾಡೋದಿಲ್ಲ, ಇಲ್ಲಾಂದ್ರೆ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡೋದು. ಸೊ ಇದು ಭಗವಂತನ ಅಸಾಧಾರಣ ಶಕ್ತಿ. ಸೊ ಅದೇ ರೀತಿಯಲ್ಲಿ ಭಗವಂತನು ಕೃಷ್ಣನಾಗಿ ಅವನು ಗೋವರ್ಧನ ಗಿರಿ ಎತ್ತಿದಾಗ ಅದ್ ಹೇಗೆ ಸಾಧ್ಯ? ಚಿಕ್ಕ ಒಂದು ಪುಟ್ಟ ಬಾಲಕನ ರೂಪ, ಅವನು ಹೇಗೆ ಅಷ್ಟು ದೊಡ್ಡ ಪರ್ವತವನ್ನು ಅವನು ತನ್ನ ಚಿಕ್ಕ ಬೆರಳಿನಲ್ಲಿ ಬೆರಳಿನ ತುದಿ ಅಲ್ಲಿ ಇಟ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಸೊ ಇದೆಲ್ಲವೂ ಭಗವಂತನ ಅಸಾಧಾರಣ ಚಟುವಟಿಕೆ. ಈಗ ನಾವು ಕೇಳ್ತಾ ಇರೋದು ವರಾಹ ರೂಪ, ಭಗವಂತನ ಅಸಾಧಾರಣ ಚಟುವಟಿಕೆ. ಭಗವಂತನು ಬೃಹದಾಕಾರದ ರೂಪದಲ್ಲಿ ತನ್ನ ಯಾವ್ದ್ರಿಂದ ಪಾದಗಳಿಂದ ಮತ್ತೆ ತನ್ನ ಬಾಲದಿಂದ ಎಲ್ಲ ಮೋಡಗಳು ಚದುರು ಹೋಗ್ತಾ ಇದೆ. ಮೋಡಗಳು ಚದುರಿಸೋದು ಅಷ್ಟು ಸುಲಭ ಅಲ್ಲ. ಭಗವಂತನ ದಿವ್ಯ ರೂಪ, ಭಗವಂತನು ಒಂದು ಹಾರ್ಕೊಂಡು ಇದರಲ್ಲಿ ಆಕಾಶದಲ್ಲಿ ಇರೋದು ಅವನ ಒಂದು ಚಲನೆಯಿಂದ ಎಲ್ಲ ಅವನ ಪಾದಗಳಿಂದ ಇದರಿಂದ ಎಲ್ಲೆಲ್ಲಿ ಮೋಡಗಳು ಮುಟ್ತವೆ, ಮೋಡಗಳೆಲ್ಲ ಚದರ್ಕೊಂಡು ಹೋಗ್ತಾ ಇದೆ ಎಲ್ಲ. ಈ ರೀತಿಯಲ್ಲಿ ವಿವರಣೆ ಹೇಳ್ತಾ ಇದ್ದಾರೆ. ಅಷ್ಟು ಶಬ್ದ, ಅಷ್ಟು ಭಗವಂತನ ಶಬ್ದ ಅಷ್ಟು ದೊಡ್ಡದಾಗಿದೆ, ಗರ್ಜನೆ. ಮತ್ತೆ ಅವನ ಚಲನೆಯಿಂದ ಎಲ್ಲವೂ ಕೂಡ ಆ ಮೋಡಗಳು ಆಚೆ ಈಚೆ ಹೋಗ್ತಾ ಇದೆ. ಮತ್ತೆ ಅವನ ನೋಟದಿಂದ ಎಲ್ಲವೂ ಅಷ್ಟು ಬೆಳಕಾಗಿ ಪ್ರಜ್ವಲಿಸ್ತಾ ಇದೆ. ಸೊ ಹೀಗೆ ಭಗವಂತನ ಚಟುವಟಿಕೆಗಳು ತುಂಬಾ ಅಸಾಧಾರಣವಾಗಿರ್ತವೆ. ಹೀಗೆ ಅಸಾಧಾರಣವಾಗಿ ಭಗವಂತನ ಚಟುವಟಿಕೆಗಳಿಂದ ನಾವು ಭಗವಂತನ ಈ ರೂಪಗಳನ್ನು ಭಗವಂತನ ಅವತಾರ ಅಂತ ನಾವು ಹೋಗ್ತೇವೆ. ಇಲ್ಲ ಅಂದ್ರೆ ಯಾಕೆ ಭಗವಂತನ ಅವತಾರ ಅಂತ ನಾವು ಹೋಗ್ಬೇಕು? ಭಗವಂತನ ಅವತಾರ ಅನ್ನೋದು ಯಾರೋ ಸಾಮಾನ್ಯ ವ್ಯಕ್ತಿ, ನಾನು ಭಗವಂತನು, ನಾನು ಅವತಾರವು, ನಾನು ಭಗವಂತನು, ನೀವು ಭಗವಂತ, ಎಲ್ಲರೂ ಕೂಡ ದೇವರೇ. ಸೊ ಇದೆಲ್ಲ ಮಾಯೆ, ಇದೆಲ್ಲ ವಂಚನೆ ಇದೆಲ್ಲ. ಸೊ ಭಗವಂತನು ಭಗವಂತನೇ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಲಾ ಆಫ್ ಐಡೆಂಟಿಟಿ ಅಂದ್ರೆ ಹೇಳ್ತಾರೆ ಯಾರು ಏನು ವಾಸ್ತವಿಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು, ನಿಜವಾಗಿ ಅರ್ಥ ಮಾಡ್ಕೊಳ್ಳೋದು. ಅವ್ರು ಹೇಳ್ತಾರೆ ಡಾಗ್ ಈಸ್ ಡಾಗ್, ಗಾಡ್ ಈಸ್ ಗಾಡ್. ಡಾಗ್ ಕೆನಾಟ್ ಬಿಕಮ್ ಗಾಡ್, ಗಾಡ್ ಕೆನಾಟ್ ಬಿಕಮ್ ಡಾಗ್. ಶ್ರೀಲ ಪ್ರಭು ಹೇಳ್ತಾರೆ, ಅವ್ರು ಕೊಡೋ ಒಂದು ನಿಯಮ ಈ ತರ. ದೇವರು ದೇವರೇ, ಭಗವಂತನು ಶಾಶ್ವತವಾಗಿ ಭಗವಂತನೇ. ಒಂದು ನಾಯಿ ಅನ್ನೋದು, ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಡಾಗು ಗಾಡ್ ಪದ ಒಂದೇ ರೀತಿಯಲ್ಲಿ ಅದು ಪದಾರ್ಥ ಇದಿರೋದ್ರಿಂದ ಪದ ಪ್ರಯೋಜನ ಅದು DG ಈಚೆ ಆಗುತ್ತೆ ಅಷ್ಟೇ. ಸಾಚಿಕೆ ಆಚಾರ್ಯರ ಉದಾಹರಣೆ ಹೇಳ್ತಾರೋ ಏನೋ ಹೇಳ್ತಾರೆ. ಸೊ ನಾಯಿಯೇ, ದೇವರು ದೇವರೇ. ಸೊ ನಾಯಿ ಯಾವತ್ತು ದೇವರಾಗೋಕ್ ಸಾಧ್ಯ ಇಲ್ಲ, ದೇವರು ಯಾವತ್ತು ನಾಯಿ ಆಗ ಸಾಧ್ಯ. ಸೊ ಹೀಗೆ ಆಚಾರ್ಯರು ಲಾ ಆಫ್ ಐಡೆಂಟಿಟಿ, ಗುರುತು. ನಾವು ಭಗವಂತನ ಅಂಶ, ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನ. ಸೊ ನಾವು ಭಗವಂತನ ನಿತ್ಯವಾಗಿ ಅಂಶವೇ. ಭಗವಂತನು ಷಡೈಶ್ವರ್ಯ ಪೂರ್ಣ, ಅವನ ಯಾವಾಗ್ಲೂ ಪೂರ್ಣವೇ. ಅವನ ಸಂಪೂರ್ಣ ವೈಭವದಿಂದ ಎಲ್ಲ ಗುಣಗಳಿಂದ ಅವನು ಸಂಪನ್ಮೂಲನಾಗಿ ಅವನು ಯಾವಾಗ್ಲೂ ಇದ್ದಾನೆ. ನಾವು ಅವನ ಕಿಡಿಯಾಗಿ ಯಾವಾಗ್ಲೂ ಇದ್ದೇವೆ. ಸೊ ಇಲ್ಲಿ ವರಾಹನ ಇದು ವಿವರಣೆ ಹೇಳ್ತಾರೆ. ವರಾಹ ರೂಪದಲ್ಲಿ ಭಗವಂತನು ಎಷ್ಟು ದೊಡ್ಡ ರೂಪ, ಎಷ್ಟು ದೊಡ್ಡ ಗರ್ಜನೆ, ಅವನ ಒಂದು ದೃಷ್ಟಿ, ಅವನ ಒಂದು ಚಲನೆಯಿಂದ ಇದೆಲ್ಲ ಮೋಡಗಳೆಲ್ಲ ಇದಾದದ್ದು. ಈ ರೀತಿ ಅವರ ಅಸಾಧಾರಣ ಚಟುವಟಿಕೆ, ಭಗವಂತನ ಅಸಾಧಾರಣ ಚಟುವಟಿಕೆ. ಆಮೇಲೆ ಇಲ್ಲಿ ಹೇಳ್ತಾ ಇರೋದು ಭಗವಂತನು ಯಾವ ಪಾತ್ರ ವಹಿಸಿದ್ರು ತುಂಬಾ ಪರಿಪೂರ್ಣವಾಗಿ ಭಗವಂತನ ನೆರವೇರಿಸ್ತಾನೆ. ತುಂಬಾ ಪರಿಪೂರ್ಣ ಅಂದ್ರೆ, ಈಗ ಭಗವಂತನ ಒಂದು ಹಂದಿಯ ರೂಪ ತರ ಕಾಣುತ್ತೆ, ಆದ್ರೆ ಈ ಹಂದಿ ಹೇಗೆ ಪ್ರತಿಯೊಂದು ವಸ್ತುವನ್ನು ತನ್ನ ವಾಸನೆಯಿಂದ, ತನ್ನ ಮೂಗಿನ ಇದರಿಂದ ಅದು ಕಂಡು ಹಿಡಿತದೆ ಹೆಂಗಿರುತ್ತೆ, ಅದೇ ರೀತಿಯಲ್ಲಿ ಭಗವಂತನು ಈ ಭೂಮಿಯನ್ನು ಕಂಡುಹಿಡಿಯೋದು, ಭೂಮಿ ಎಲ್ಲಿದೆ, ಗರ್ಭಸಮುದ್ರ ಎಲ್ಲಿದೆ ಅನ್ನೋದು ಈ ಹಂದಿಯ ರೂಪದಲ್ಲಿ ಭಗವಂತನ ಒಂದು ಮೂಸ್ತ ಅಂತ ಹೇಳ್ತಾರೆ, ಸ್ಮೆಲ್, ಒಂದು ವಾಸನೆ ಮೂಲಕ ಅದನ್ನು ಇದು ಮಾಡ್ತಾರೆ. ಭಗವಂತನು ಯಾವ ಪಾತ್ರ ವಹಿಸಿದ್ರು ಪರಿಪೂರ್ಣನಾಗಿ. ಭಗವಂತನು ಕೃಷ್ಣನಾಗಿ ಅವತರಿಸಿದಾಗ ಒಂದು ಮಗುವಾಗಿ ತಾಯಿ ಯಶೋದೆ ಮಡಿಲಲ್ಲಿದ್ರೆ ಆಗ್ಲೂ ಪರ್ಫೆಕ್ಟ್ ಆಗಿ ಮಗು ಹೇಗೆ ತಾಯಿ ಹೇಗೆ ಒಂದು ಆನಂದವನ್ನು ಕೊಡ್ತಾರೆ, ಮತ್ತೆ ಹೇಗೆ ಅವರು ಚಟುವಟಿಕೆಗಳು ಮಾಡ್ತಾರೆ, ಹಾಗೆ ಅಪೂತನ ರಾಕ್ಷಸಿ ಬಂದ್ರೆ ಕೃಷ್ಣ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಏನೋ ಭಯ ಚಿಕ್ಕ ಮಗುಗೆ ಏನೋ ಒಂದು ಗಾಬರಿ ಆಗೋ ರೀತಿಯಲ್ಲೋ ಏನೋ. ಕೃಷ್ಣನ ಹಾಗೆ ಪೂತನೆಯ ರಾಕ್ಷಸಿಗೆ ಆಶ್ವಾಸನೆ, ಓ ಈ ಮಗು, ಯಾಕಂದ್ರೆ ನೋಡಿದ್ದೆ ಅದೇ ಪೂತನಾಗಿ ಗೊತ್ತಾಯ್ತು, ಇದು ಸಾಕ್ಷಾತ್ ಪರಮಪುರುಷನೇ ಈ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಲ್ಲ, ಸಂಪೂರ್ಣ ವಿಶ್ವವನ್ನೇ ನಾಶ ಮಾಡ್ಬೋದು ಈ ವ್ಯಕ್ತಿ ಅಂತ ಪೂತನಾಗೆ ತಿಳಿತಂತೆ. ಅದಕ್ಕೆ ಭಗವಂತನು ಮತ್ತೆ ಅದನ್ನು ಮರೆಸ್ಲಿಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ತಮ್ಮ
ಈ ಚಟುವಟಿಕೆ ಏನು ಅವ್ರು ಯಾವ ಕಾರ್ಯಕ್ಕೆ ಬಂದಿದ್ದಾರೆ ಅದು ಮಾಡ್ಲಿಕ್ಕೆ ಭಗವಂತರು ಕಣ್ಮುಚ್ಕೊಂಡಿದ್ರು. ಆ ಕಣ್ಮುಚ್ಚೋದ್ರಿಂದ ಅವರು ಒಂದ್ ಚಿಕ್ಕ ಮಗು ಆ ಕಣ್ಮುಚ್ಚೋ ರೀತಿಯಲ್ಲಿ ಮತ್ತೆ ಪೂತನೆಗೆ ಈಗ ಕೊಲ್ಲೋಣ ಇವಾಗ ಈ ವ್ಯಕ್ತಿನ. ಸೊ ಭಗವಂತನು ಏನ್ ಮಾಡಿದ್ರು ಕೂಡ ಪರಿಪೂರ್ಣವಾಗಿ ಮಾಡೋದು. ಭಗವಂತನು ಯಶೋದೆ ತಾಯಿ ಯಶೋದೆ ಅವರು ಕಟ್ಟಿ ಹಾಕಕ್ಕೆ ಇದ್ ಮಾಡಿದ್ರೆ ಮತ್ತೆ ಅವ್ನು ಬೆತ್ತದಲ್ಲಿ ಹಿಂದೆ ಹೋದ್ರೆ ಕೃಷ್ಣನ ಭಯದಿಂದ ಗಾಬರಿಯಿಂದ ಕೃಷ್ಣನು ಅಳೋದು. ಸೊ ಇದೆಲ್ಲ ಭಗವಂತನು ನಟೋ ನಾಟ್ಯದರೋ ಯಥ ಮುತ್ತಿದೇವಿ ಹೇಳ್ತಾರೆ. ಭಗವಂತನು ಒಂದು ನಾಟಕದಲ್ಲಿ ಒಬ್ಬ ನಟ ಹೇಗೆ ವ್ಯವಹಾರ ಮಾಡ್ತಾನೆ ಆಗ ಭಗವಂತನು ವ್ಯವಹಾರ ಮಾಡ್ತಾನೆ ಅವನ ಈ ಅವತಾರಗಳಲ್ಲಿ. ಒಂದು ಮಗುವಾಗಿ, ಒಂದು ಈಗ ವರಾಹನಾಗಿ ಭಗವಂತನು ಹಾಗೆ ಹೀಗೆ ಪರ್ಫೆಕ್ಟ್ ಭಗವಂತನ ಗೊತ್ತೇ ಆಗೋದಿಲ್ಲ. ಇದು ನಿಜವಾಗ್ಲೂ ಒಂದು ಹಂದಿನೇನು, ಆದ್ರೆ ಸಾಮಾನ್ಯ ಹಂದಿ ಅಲ್ಲ ಭಗವಂತನು ವರಾಹ. ಅವನು ಪರಮ ಪುರುಷ, ದೇವೋತ್ತಮ ಪರಮ ಪುರುಷ. ಸಾಮಾನ್ಯ ಹಂದಿ ಅಷ್ಟು ದೊಡ್ಡ ರೂಪವನ್ನು ಧಾರಣೆ ಮಾಡ್ಲಿಕ್ಕಾಗಲ್ಲ. ಸಾಮಾನ್ಯ ಹಂದಿ ಇನ್ನೇನೋ ಈ ತರ ದಿವ್ಯವಾದ ಚಟುವಟಿಕೆ ಮಾಡ್ಲಿಕ್ಕಾಗಲ್ಲ. ಇದು ಭಗವಂತನು ಮಾಡೋಕ್ಕಾಗೋ ಕಾರ್ಯ. ಇನ್ಯಾವ ಜೀವಿಗಳು, ಯಾವ ದೇವತೆಗಳು ಯಾರು ಕೂಡ ಈ ಚಟುವಟಿಕೆಗಳು ಮಾಡಕ್ಕಾಗೋದಿಲ್ಲ. ಸೊ ಮಾಯಾಜವನಿಕ ಆಚನ್ನಂ ಅಗ್ನಾದೋಕ್ಷಜಂ ಅವ್ಯಯಂ ನ ಲಕ್ಷ್ಯಸ್ಯ ಮೋಡದೃಶ ನಟೋ ನಾಟ್ಯದರೋ ಯಥ. ಸೊ ನಾವು ಮಾಯಾ ಭಗವಂತನ ಈ ಭ್ರಮೆ ಮಾಡುವ ಈ ಶಕ್ತಿಯ ಪ್ರಭಾವದಲ್ಲಿದ್ದೇವೆ. ಹಾಗಾಗಿ ಒಂದು ಪರದೆಯಿಂದ ನಮಗೆ ಭಗವಂತನ ಚಟುವಟಿಕೆಗಳು, ಭಗವಂತನ ಈ ಅಸಾಧಾರಣ ಚಟುವಟಿಕೆಗಳು ಭಗವಂತನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತನು ಅವನು ಯಾವಾಗಲೂ ಮಾಯಾ ಅತೀತನಾಗಿ ಮಾಯಾ ಶಕ್ತಿಯ ತನ್ನ ಹಿಂದೆ ತನ್ನ ಆಶ್ರಯದಲ್ಲಿದ್ದು ಭಗವಂತನು ಎಲ್ಲವನ್ನೂ ನಿಯಂತ್ರಿಸ್ಬೋದು, ಎಲ್ಲವನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಸತ್ಯ ಸಂಕಲ್ಪ ಭಗವಂತನ ಇಚ್ಛೆ ಅಷ್ಟೇ ಒಂದು ಕಾರ್ಯ ಅದು ನಿರ್ವಹಣೆ ಆಗುತ್ತೆ. ಭಗವಂತನ ಹೀಗೆ ಭಗವಂತನ ಅಸಾಧಾರಣ ಚಟುವಟಿಕೆಗಳು. ಈ ಭಾವಾರ್ಥದಲ್ಲಿ ಇನ್ನೇನು ಹೇಳ್ತಾ ಇದ್ದಾರೆ. ನೀನೇ ಕೂಡ ತುಂಬಾ ಅದ್ಭುತ ಭಗವಂತನ ಬಗ್ಗೆ ಹೇಳ್ತಾ ಇದ್ರು. ತುಂಬಾ ಕರುಣಾಮಯಿ ರೂಪ ಭಗವಂತನದು. ಸೊ ಇದೆಲ್ಲ ಲೀಲಾ ಅವತಾರಗಳು. ಭಗವಂತನ ಒಂದು ಲೀಲಾ ಅವತಾರ, ಭಗವಂತನ ಒಂದು ಲೀಲೆ. ನನಗೆ ಇಷ್ಟೇ ಬರ್ತಾ ಇರೋದು. ಓಕೆ, ಇನ್ನೇನಾದ್ರೂ ಯಾರಾದ್ರೂ ಏನಾದ್ರೂ ಹೇಳ್ತಾರಂದ್ರೆ ಹೇಳಿ. ಹರೇ ಕೃಷ್ಣ.